ದಿನ KC ರೋಡ್ ಭಾಗದ KC ನಗರದಲ್ಲಿ ಮಾರ್ಜಿನ್ ಫ್ರೀ ಎಂಬ ಹೆಸರಿನಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇವತ್ತು ಪ್ರಾರಂಭಗೊಂಡಿದೆ. KC ರೋಡ್ ಅಂತ ಹೇಳಿದರೆ ಭಾಳ ಒಂದು ಚಿಕ್ಕ ಊರಾಗಿತ್ತು. ನಾವು ಭಾಳ ಚಿಕ್ಕಂದಿನಿಂದ ಈ ಕಡೆ ಬರುವಾಗ ಬರೀ ಬಿದಿರಿನ ರಾಶಿ ಮತ್ತು ಕಟ್ಟಿಗೆಗಳು ಮಾತ್ರ ಇಲ್ಲಿ ರಾಶಿ ಬಿತ್ತಾ ಇತ್ತು, ಬಿರ್ಲಾ ಕಂಪನಿಗೆ ಸೇರಿದ್ದು. ಇಲ್ಲಿ ಈಗ ಸಾವಿರಾರು ಮನೆಗಳು ಎದ್ದು ನಿಂತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜಾಗದ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ಹಳೆಯ KC ರೋಡ್ ಹೋಗಿ ಹೊಸ KC ರೋಡ್ ಅಂತ ಹೇಳುವಂಥ ಒಂದು ಸಂತೋಷ ಕೂಡ ಇದೆ. KC ರೋಡಲ್ಲಿ ಅಹಿತಕರ ಘಟನೆಗಳು ಮೊದಲೆಲ್ಲ ಬಹಳ ನಡೀತಾ ಇತ್ತು. ಅದೆಲ್ಲವೂ ಮಾಯವಾಗಿ ಜನರು, ಪ್ರಮುಖವಾಗಿ ಯುವಕರು ಎಲ್ಲ ಸದ್ಬುದ್ಧಿಯಿಂದ ಸಹಬಾಳ್ವೆಯಿಂದ ಜೀವಿಸುವಂಥ ವಾತಾವರಣವನ್ನು ಕಲ್ಪಿಸಿದ್ದಾರೆ. ಇಷ್ಟೆಲ್ಲ ಆಗ್ತಾ ಬರುವಾಗ ಬೆಳೆಯುತ್ತಿರುವ ಈ ಪ್ರದೇಶಕ್ಕೆ ಅಗತ್ಯಕ್ಕೆ ಅನುಸರಿಸಿಕೊಂಡು ನನ್ನ ಮಿತ್ರ ಕಾರವಾನ್ ಇಬ್ರಾಹಿಂ ಅಂತೇಳಿ ಹೆಸರು ಪಡೆದಂಥವರು, ಅವರು ಹಿಂದೆ ಕೂಡ ಅಂಥ ಸೂಪರ್ ಬಜಾರ್ಗಳನ್ನೆಲ್ಲ ಮಾಡಿದ್ದಾರೆ. ಈಗ ಅವರ ಕುಟುಂಬದ ಸದಸ್ಯರನ್ನು ಸೇರಿಸಿಕೊಂಡು ಈ ಕಟ್ಟಡದ ಮಾಲೀಕ ಅಬ್ದುಲ್ ಲತೀಫ್ರವರನ್ನು ಸೇರಿಸ್ಕೊಂಡು, ನನ್ನ ಸಹೋದರ ಸೇರಿಸ್ಕೊಂಡು ಇವತ್ತೊಂದು ಮಾರ್ಜಿನ್ ಫ್ರೀ ಅಂತ ಹೇಳುವಂಥ, ಅದರ ಅರ್ಥ ನನಗೆ ಸರಿಯಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಮಾರ್ಜಿನ್ ಇಲ್ಲದಿದ್ದರೆ ವ್ಯಾಪಾರ ಮಾಡಿದರೆ ಏನು ಪ್ರಾಫಿಟ್ ಆಗ್ಬೋದು ಅಂತೇಳಿ, ಅದರಲ್ಲಿ ಒಂದು ಗುಟ್ಟಿರಬಹುದು. ಅಂದರೆ ಬಹಳ ಬಲ್ಕಾಗಿ ಪರ್ಚೇಸ್ ಮಾಡಿದಾಗ ಅಲ್ಲಿ ಅವರಿಗೆ ಮಾರ್ಜಿನ್ನಲ್ಲಿ ಒಂದು ವ್ಯವಸ್ಥೆ ಆಗ್ತದೆ. ಆ ದೃಷ್ಟಿಯಲ್ಲಿ ಅದರಲ್ಲಿ ಅವರ ಅಣ್ಣ ಸಹೋದರಾದ ಹಾಜಿ ಅಹಮದ್ ಬಾವ್ ಅವರು ಕೂಡ ಅದರಲ್ಲಿ ಪರಿಣಿತರು. ಅವರು ಸೂಪರ್ ಬಜಾರ್ ಅಂತೇಳಿ ಮಾಡಿ ಈಗ ಸದರ್ ಬಜಾರ್ ನಡೆಸ್ತಾ ಇದೆ. ಅಂದರೆ ಒಟ್ಟಲ್ಲಿ ಹೇಳಬೇಕಾದ್ರೆ ಇವರ ಕುಟುಂಬವೇ ಈ ರೀತಿ ಜನರಿಗೆ ಬೇಕಾಗುವಂಥ ದಿನಸಿ ವ್ಯವಹಾರಗಳನ್ನು, ಅದೇ ರೀತಿ ಎಲ್ಲ ಜನರ ಅಗತ್ಯಕ್ಕೆ ಬೇಕಾದಂಥ, ದೈನಂದಿನ ಖರ್ಚಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡುವಂಥ ಒಂದು ಹವ್ಯಾಸ ಇರುವಂಥ ಕುಟುಂಬ ಇವರದು. ಇವರು ಮಾಡಿದಂಥ ಈ ಮಾರ್ಜಿನ್ ಫ್ರೀ ಈ ಭಾಗದ ಜನರಿಗೆ ಬಹಳಷ್ಟು ಒಂದು ಅಗ್ಗದ ದರದಲ್ಲಿ ಸಾಮಗ್ರಿಗಳು ದೊರಕುವುದರೊಂದಿಗೆ ಅವರ ಈ ಒಂದು ವ್ಯಾಪಾರ ಸಂಸ್ಥೆ ಕೂಡ ಉತ್ತಮವಾಗಿ ಬೆಳಗಲಿ ಅಂತೇಳಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೊಸ ಮಳಿಗೆಗೆ ಶುಭವನ್ನು ಕೋರ್ತಾ ಅಲ್ಲಾಹನು ಉತ್ತರೋತ್ತರ ಅಭಿವೃದ್ಧಿಯನ್ನು ಒಂದು ಕಾಣುವಂತೆ ಅಲ್ಲಾಹು ಅನುಗ್ರಹಿಸಲಿ ಅಂತ ಹೇಳುವ ಮಾತಿನೊಂದಿಗೆ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಅಸ್ಹಾಬಿಹಿ ಅಜ್ಮഈನ್. ಇವತ್ತು ಸಂಜೆ ನಮ್ಮ ಸದ್ದಿನ ಸಂತೋಷದ ದಿನ. ನಮ್ಮ ಇಬ್ರಾಹಿಂರವರು ಮತ್ತು ಗುಲಾಮ್ ಅಬ್ದುಲ್ ಲತೀಫ್ ಗುಲಾಮ್ ರವರ ಮಾರ್ಜಿನ್ ಸೂಪರ್ ಮಾರ್ಕೆಟ್ ಇವತ್ತು ಇನ್ಶಾ ಅಲ್ಲಾಹ್ ಓಪನ್ ಆಯಿತು. ಅಲ್ಲಾಹನ ಹೆಸರಿನಿಂದ ನಾವು ಓಪನ್ ಮಾಡಲಾಯಿತು. ಅದನ್ನು ಸುದೀರ್ಘವಾಗಿ ವ್ಯಾಪಾರ ನಡೆಸಲು ಅಲ್ಲಾಹ್ ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ. ವ್ಯಾಪಾರಿಗಳು ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರನ್ನು ಗುಣಗಾನ ಮಾಡಿದ್ದು ಉಂಟು, ಆಕ್ಷೇಪಿಸಿದ್ದು ಉಂಟು. ಗುಣ ಮಾಡುವ ರೀತಿ ಏನಂದರೆ ಒಳ್ಳೆಯ ರೀತಿ, ವಂಚನೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಗ್ರಾಹಕರಿಗೆ ತಕ್ಕುದಾದ ವಸ್ತುಗಳನ್ನು ಹೆಚ್ಚಿನ ಏನಾದರೂ ಶೋಷಣೆ ಮಾಡಿದ್ರೆ ನೀಡುವುದಾಗಿದೆ. ಎರಡನೇದಾಗಿ ಗ್ರಾಹಕರ ಅವಶ್ಯಪಡುವ ಸಾಧನಗಳು ಇಟ್ಟು ಅದನ್ನು ಸ್ಟಾಕ್ ಮಾಡಿ ಇಲ್ಲ ಎಂದು ಹೇಳಿ ನೆಪವೊಡ್ಡಿ ಅವರನ್ನು ಹಿಂದಿರುಗಿಸಿ ಅವರಿಗೆ ಏನೋ ಸಿಕ್ಕದೆ ಕಂಗಾಲಾಗುವ ಸ್ಥಿತಿ ಮಾಡುವುದು. ಇದನ್ನು ಕೂಡ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿರೋಧಿಸಿದ್ದಾರೆ. ನಮ್ಮ ಇಬ್ರಾಹಿಂರೆಂದರೆ ವ್ಯಾಪಾರಿಗಳ ಒಂದು ಪರಂಪರೆಯನ್ನೇ ನಡೆದುಕೊಂಡು ಬಂದವರು.
ಆದ್ದರಿಂದ ಇನ್ಶಾ ಅಲ್ಲಾ ಅಂತಹ ಯಾವ ಕೆಟ್ಟ ಕೆಲಸಕ್ಕೂ ಕೈ ಹಾಕದವರು. ಅದೇ ಪ್ರಕಾರ ನಮ್ಮ ಗುಲಾಮ್ ಅಬ್ದುಲ್ ಲತೀಫರು ಕೂಡ ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಕಲಿತವರು, ಒಳ್ಳೆಯ ರೀತಿಯಲ್ಲಿ ನಮ್ಮ ಕೈ ಎಟಕುವ ರೀತಿಯಲ್ಲಿ ವಸ್ತುಗಳನ್ನು ಪಡೆಯಬಹುದು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮ ಉಲಮಾಗಳೆಲ್ಲ ಇಲ್ಲಿದ್ದಾರೆ, ಅವರೆಲ್ಲ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಇವತ್ತಿನ ಈ ಉದ್ಘಾಟನಾ ನಡೆದಿದೆ. ಅಲ್ಲಾಹನ ಹೆಸರಿನಿಂದ ಉದ್ಘಾಟಿಸಲಾಗಿದೆ. ಆದ್ದರಿಂದ ನಮ್ಮ ಈ ವ್ಯಾಪಾರ ಮಳಿಗೆಯನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಬರಕತ್ ಮಾಡಲಿ, ಸಮೃದ್ಧಿ ಕೊಡಲಿ ಎಂದು ಹಾರೈಸಿ ನನ್ನ ಎರಡು ಮಾತನ್ನು ಕೊನೆಗೊಳಿಸುತ್ತೇನೆ. ವ ಆಖಿರು ದಅವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮಾರ್ಜಿನ್ ಫ್ರೀ ಸೂಪರ್ ಮಾರ್ಕೆಟನ್ನು ನಮ್ಮ ಇಬ್ರಾಹಿಂ ಮತ್ತು ಅಬ್ದುಲ್ ಲತೀಫ್ ಗುಲಾಮಕರ ಮಗ ಇಬ್ಬರು. ನನಗೆ ಕನ್ನಡದಲ್ಲಿ ಮಾತಾಡೋದು ಬಹಳ ಕಮ್ಮಿ, ಮಾತಾಡೋದೇ ಇಲ್ಲ. ಈಗ ಬಹಳ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ, ಆದರೂ ಕೂಡ ಈಗ ಅದನ್ನು ಮಲಯಾಳದಲ್ಲಿ ಎಷ್ಟು ಬೇಕಾದರೂ ಮಾತಾಡ್ಬೋದು. ಆದರೂ ಕೂಡ ವ್ಯಾಪಾರ ಅಹಲ್ಲಲ್ಲಾಹುಲ್ ಬಯ್ಯ ವ ಹರ್ರಮ ರಿಬಾ, ಕುರಾನ್ ಹೇಳ್ತಾರೆ, ವ್ಯಾಪಾರವನ್ನು ಹಲಾಲ್ ಮಾಡಿದ್ದಾನೆ, ರಿಬಾ ಪಲಿಶ ಇಂಟ್ರೆಸ್ಟ್ ಮಾತ್ರ. ಒಂದು ಸಾಮಾನಿಗೆ ಎಷ್ಟು ದುಡ್ಡು ಕೊಟ್ಟು ಕೂಡ ಅದೆಷ್ಟು ನಮಗೆ ಫ್ರೀ ಸಿಕ್ಕಿದೆ, ಎಷ್ಟು ಸಾವಿರಕ್ಕೆ ಬೇಕಾದರೂ ಮಾರಬಹುದು, ಅದಕ್ಕೆ ಏನಿಲ್ಲ. ಅದರಲ್ಲಿ ಮಾತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ವಂಚನೆ ಮಾಡಬೇಡ ಅಂತ ಮಾತ್ರ. ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಒಂದು ಗೋಧಿಯ ರಾಶಿ ಕಾಣ್ತದೆ, ಅದರೊಳಗೆ ಕೈ ಹಾಕಿದರು. ನೋಡುವಾಗ ಕೈಯೆಲ್ಲ ಚಂಡಿ ಆಯಿತು, ನೆನೆಸಿತ್ತು. ಪ್ರವಾದಿ ಕೇಳಿದ್ರು, ಎಂಥದ್ದು? ಯಾರ ಸುಳ್ಳ ಬಲ್ಲೆಲ್ಲ ಹುಲ್ ಮತ್ತು ಮಳೆ ಬಂದಿದೆ ಅಂತೇಳಿ. ಪ್ರವಾದಿ ಕೇಳಿದರು, ಮಳೆಗೆ ಒಳಗೆ ಬಂದಿದೆ, ಹೊರಗೆ ಬರಲಿಲ್ಲಲ್ಲ. ಹೊರಗೆ ಬರದ ಮಳೆ ಹೇಗೆ ಒಳಗೆ ಬಂದಿದೆ ಅಂತ ಹೇಳಿದರು. ಯಾವನೊಬ್ಬ ವಂಚನೆ ಮಾಡುತ್ತಾನೆ ಅವನು ನನ್ನಲ್ಲಿ ನನ್ನ ಕಷ್ಟದಲ್ಲಿ ಪಟ್ಟವನಲ್ಲ. ನನ್ನ ಧರ್ಮಕ್ಕೆ ವಂಚನೆ ಎಂಬುದು ಕೂಡದು ಯಾವತ್ತೂ ಕೂಡ. ಅಲ್ಲದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಂದು 6 ಜನ ಹಿಸಾಬು ಇಲ್ಲದೆ ನರಕಕ್ಕೆ ಹೋಗುತ್ತಾರೆ ಅಂತ. ಅದೆಲ್ಲ ವಿವರಿಸುವುದಿಲ್ಲ ನಾನೀಗ. ಒಂದು ಫಸ್ಟಾಗಿ ಹೇಳಿದ್ದು ಉಮರಾ, ಅಕ್ರಮ ಮಾಡಬಾರದು. ಉಮರಾ ಅಮೀರ್, ಭರಣಾಧಿಕಾರಿ, ಅವರಿಗೆ ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು. ಅವನು ಒಳ್ಳೆಯ ರೀತಿಯಲ್ಲಿ ನೀತಿ ಪ್ರವರ್ತಿಸಿದೆ, ಅರ್ಶಿನ ಇದು ಸಿಗ್ತದೆ, ನೆರಳು ಸಿಗ್ತದೆ. ಅದೇ ಸಂದರ್ಭದಲ್ಲಿ ಅದು ವಂಚನೆ ಮಾಡಿದರೆ ನರಕಕ್ಕೆ. ಎರಡನೇ ಆಗಿ ಹೇಳಿದ ತುಜ್ಜಾರ್, ವ್ಯಾಪಾರ ಮಾಡುವವರು ವಂಚನೆ ಮಾಡಿದರೆ ಹಿಸಾಬೇನಿಲ್ಲ, ಫಸ್ಟಿಗೆ ನರಕಕ್ಕೆ ಹೋಗ್ಬೋದು. ಆದುದರಿಂದ ನಮ್ಮ ಇಬ್ರಾಹಿಂನವರು ಹಾಗೆ ಲತೀಫ್ನವರು, ಇಬ್ರಾಹಿಂನವರು ತಂಗಳು ಹೇಳಿದ ಹಾಗೆ ವ್ಯಾಪಾರದಲ್ಲಿ ಬಹಳ ಪರಿಚಯ ಇರುವವರು. ಒಳ್ಳೆಯದಾಗಿದೆ, ನಡೆಯಲಿ. ಅಲ್ಲಾಹನ ತೌಫೀಕಿಂದ ಎಲ್ಲರಿಗೂ ಸುಖ ಸಿಕ್ಕಲಿ, ಯಾವ ಒಂದು ವಂಚನೆ ಯಾವ ಒಂದು ಇಲ್ಲದೆ ಒಳ್ಳೆಯ ರೀತಿಯಲ್ಲಿ. ಮತ್ತು ನಾನು ಹೇಳೋದು ಏನೆಂದರೆ, ಯಾರನ್ನೂ ವ್ಯಾಪಾರ ಮಾಡಲಿಕ್ಕೆ ಬಿಡುವುದಿಲ್ಲ ಜನರು. ಏಕೆ ಗೊತ್ತುಂಟ? ಬಹಳ ಎಲ್ಲರೂ ಒಂದು ಕಾರ್ಯದಲ್ಲಿ ಮಹಾಮೋಸ. ನಮಾಜ್ ಮಾಡ್ತಾರೆ, ಹಜ್ಜಿಗೆ ಹೋಗಿರ್ತಾರೆ, ಉಮ್ರಾ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ವ್ಯವಹಾರ ಲೇನದೇನದಲ್ಲಿ ಬಹಳ ಕಷ್ಟ. ಒಂದು ನಯಾ ಪೈಸೆ ಯಾರದಾದರೂ ಒಂದು ವಂಚನೆ ಮಾಡಿ ಸ್ವರ್ಗಕ್ಕೆ ಹೋಗಲಿಗೆ 1000 ಸಾರಿ ಹಜ್ಜಿ ചെയ്ದರೂ ಪ್ರಯೋಜನ. ದೇವರು ರಕ್ಷಿಸಲಿ, ಒಳ್ಳೆಯ ವ್ಯಾಪಾರ ಒಳ್ಳೆಯದು ಮಾಡಲಿ. ಯಾರಾದರೂ ಒಂದು ಪೈಸೆ ಆದರೂ ಕೂಡ ವಂಚನೆ ಮಾಡದೆ, ಸಾಧಾರಣ ನಮ್ಮದಲ್ಲಿರುವ ಒಂದು ಸಂಗತಿ ಅದನ್ನು ಎಲ್ಲ ಉಂಟು. ನಮಾಜುಂಟು, ದಿಕ್ರುಂಟು, ಹಜ್ಜುಂಟು, ಉಮ್ರ ಉಂಟು, ಎಲ್ಲ ಉಂಟು. ಆದರೆ ಹಕ್ಕಡವಾಡ್ನದಲ್ಲಿ ಯಾವೊಂದು ಹೆದರಿಕೆಯೂ ಇಲ್ಲ. ಯಾರದು ಬೇಕಾದ ನನಗೆ ನನ್ನ ಕಾರ್ಯ ಆದರೆ ಸಾಧ್ಯ, ಅದು ಭಾರತ. ಯಾವಾಗಲೂ ವ್ಯಾಪಾರ ಲೇನದೇನ ಇದರಲ್ಲಿ ಪರ್ಫೆಕ್ಟ್ ಯಾರಿದ್ದಾನ ಅವನೇ ಯಥಾರ್ಥದಲ್ಲಿ ಒಲಿ ಅಂತ ಹೇಳೋದು ಅವನಿಗೆ. ದೇವರು ಒಳ್ಳೆಯ ರೀತಿಯಲ್ಲಿ ನಡೆಸಿ, ಯಾರು ಇದರಲ್ಲಿ ಒಂದು ವಂಚನೆ ನಡೆಸದೆ ವ್ಯಾಪಾರ ಮಾಡಿದ ಸಾಲ ಎಲ್ಲ ಕೊಡ್ಬೋದು. ಆದರೆ ಅವರು ಅದನ್ನು ನೆನಪಿಟ್ಟುಕೊಂಡು ಏನು ಬೇಕು ತಿರುಗಿಸಿಕೊಡ್ಬೇಕು ಅಂತ. ಒಳ್ಳೆಯದಾಗಲಿ. ಅಲ್ಲಾಹು ಇದಕ್ಕೆ ಎಲ್ಲ ರೀತಿಯ ಬರಕತ್ತು ಅಲ್ಲಾಹು ಮಾಡಲಿ ಎಂದು ಹಾರಿಸ್ತಾ, ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎರಡು ಮಾತುಗಳು. ನಮ್ಮ KC ರೋಡು, KC ನಗರದ ವಠಾರದಲ್ಲಿ ಇವತ್ತು ನಮ್ಮ ಮಾರ್ಜಿನ್ ಸೂಪರ್ ಮಾರ್ಕೆಟ್ ಇಬ್ರಾಹಿಂ ಅವರು, ಲತೀಫ್ ಅವರು ಇವರ ನೇತೃತ್ವದಲ್ಲಿ ಒಂದು ಸೂಪರ್ ಮಾರ್ಕೆಟ್ ನಡೆದಿದೆ. ಇದೊಂದು ಒಳ್ಳೆಯ ವಿಷಯ. ಊರಿನವರಿಗೆ ಒಂದು ಒಳ್ಳೆಯ ವಿಶೇಷವನ್ನು ಅವರು ತಗೊಂಡು ಬಂದಿದ್ದಾರೆ. ಇದು ಹೇಳಿದರೆ ನಾವು ಒಂದು ಸೂಪರ್ ಬಜಾರ್ ಹೋಲ್ಸೇಲ್ ಆಗಿ ಕಮ್ಮಿ ರೇಟಲ್ಲಿ ಈ ಸೂಪರ್ ಬಜಾರನ್ನು ನೇಮಿಸಿದ್ದಾರೆ. ಅದಕ್ಕೆ ಬೇಕಾದಂಥ ನಮ್ಮ ಗಣ್ಯರು
ಹಿರಿಯ ವ್ಯಕ್ತಿಯಾದ ನಮ್ಮ ಹಿರಿಯ ತಂಗಳು ಇದ್ದಾರೆ, ಇಬ್ರಾಹಿಕನವರು ಇದ್ದಾರೆ, ಎಲ್ಲ ನಾಗರಿಕರು ನಮ್ಮ ಊರಿನವರು ಸೇರಿಕೊಂಡು ಈ ಒಂದು ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮತ್ತು ವಿಶೇಷ ಏನಂದರೆ ಎಲ್ಲರೂ ಇದಕ್ಕೆ ವ್ಯಾಪಾರಕ್ಕೆ ಬರಬೇಕು ಎಂದು ಹಲವಾರು ವರ್ಷಗಳಿಂದ ಇಬ್ರಾಹಿಂ ಅವರು ಈ ಸೂಪರ್ ಬಾಜಾರ್ ನಡೆಸ ಬಂದವರು. ಬೀರಿ ಕೋಟೆಗಾರಲಿ ಮಾಡಿದರು, ಕೇಸರಹಳ್ಳಿ ಮಾಡಿದರು, ಎಲ್ಲರೂ ಅದನ್ನು ಸಕ್ಸಸ್ ಮಾಡಿದ್ದಾರೆ. ಅದೇ ಇಲ್ಲಿ ಸಹ ನಮಗೆ ಊರಿನವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳಿಕೊಂಡು ಮುಗಿಸ್ತೇನೆ. ರೋಡ್ ಪ್ರದೇಶದಲ್ಲಿ ನೂತನವಾಗಿ ಆರಂಭವಾದಂಥ ಮಾರ್ಜಿನ್ ಫ್ರೀ ಸೂಪರ್ ಬಾಜಾರ್ಗೆ ನಾವು ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಪರಿಸರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಹೊಂದ್ತಾ ಇರುವಂಥ ಪ್ರದೇಶ ಇದು. ಇಲ್ಲಿ ಉದ್ಯಮಿಗಳು ಈಗಾಗಲೇ ಹೂಡಿಕೆಯನ್ನು ಮಾಡುವಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಈ ಒಂದು ನೂತನ ಸಂಸ್ಥೆ ಈ ಒಂದು ಪ್ರದೇಶದ ಜನರಿಗೆ ಕಡಿಮೆ ದರದಲ್ಲಿ ಮತ್ತು ರಿಯಾಯಿತಿ ದರದಲ್ಲಿ ದಿನಸಿ ಸಾಮಗ್ರಿಗಳನ್ನು ಕೊಡುವಂತಹ ಒಂದು ಭರವಸೆಯನ್ನು ನೀಡಿದೆ. ಅದೇ ರೀತಿ ಇವರ ಹೆಸರೇ ಮಾರ್ಜಿನ್ ಫ್ರೀ ಅಂತ ಇವರು ಇಟ್ಕೊಂಡಿದ್ದಾರೆ. ಹೀಗಾಗಿ ಪ್ರದೇಶದ ಜನರಿಗೆ ಅದು ಈ ಸಂಕಷ್ಟ ಕಾಲದಲ್ಲಿ ಕಡಿಮೆ ದರದಲ್ಲಿ ಎಲ್ಲಿ ವಸ್ತುಗಳು ಸಿಗ್ತವೆ ಅಲ್ಲೇ ಜನಗಳು ಹೆಚ್ಚಿನ ಒಂದು ವ್ಯವಹಾರನ ಮಾಡೋದು ವಾಡಿಕೆ. ಈಗಾಗಲೇ ಕಡಿಮೆಯ ದರದ ಸಾಮಗ್ರಿಗಳಿಗಾಗಿ ಇಲ್ಲಿನ ಜನ ತೊಕ್ಕೊಟ್ಟು ಮತ್ತು ಮಂಗಳೂರು ಪ್ರದೇಶವನ್ನು ಅವಲಂಬಿಸಬೇಕಾಗಿತ್ತು. ಇಲ್ಲಿಗ ನೂತನವಾಗಿ ಆರಂಭವಾದಂಥ ಈ ಒಂದು ಉದ್ಯಮ ಇಲ್ಲಿನ ಜನರಿಗೆ ಕಡಿಮೆ ದರದಲ್ಲಿ ದಿನಸಿ ಸಾಮಗ್ರಿಗಳನ್ನು ಒದಗಿಸಿಕೊಡುವ ಮಾತುಗಳನ್ನ ಆಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆಗೆ ನಾವು ಶುಭವನ್ನು ಹಾರೈಸ್ತಾ KC ರೋಡ್ ನಗರದಲ್ಲಿ ಈ ಒಂದು ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿ ಅನ್ನೋ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತೇವೆ.